ಹರೇ ಶ್ರೀನಿವಾಸ, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡ್ಬಂದು ಲಕ್ಷ್ಮೀ ಅಲಂಕಾರ ಮಾಡಿದ್ದಾರೆ. ನಿನ್ನೆ ಅಲಂಕಾರ ಮತ್ತು ಇವತ್ತು ಅಲಂಕಾರ ಕಂಬೈನ್ ಮಾಡಿ ಹಾಕಿದ್ರು, ನೀವು ನೋಡ್ಬೋದಲ್ಲಿ. ಎಲ್ಲ ಪೂಜೆ ಮತ್ತು ಅಲಂಕಾರಗಳನ್ನು ನೋಡ್ಕೋತಾ ಬನ್ನಿ. ಆನಂತರ ಇವತ್ತು ಪಾರಿಜಾತದ ಮಾಲೆ ಕೊಟ್ಟಿದ್ದೆ. ಆವಾಗ ಅಲ್ಲಿ ಅವರೊಬ್ಬರು ರಂಗೋಲಿ ಹಾಕ್ತಾರೆ, ಅವರದ್ದನ್ನು ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಅದನ್ನು ನೋಡ್ಬೋದು. ಶ್ರೀಕೃಷ್ಣ ಎಲ್ಲಿ ಹಾಕ್ಕೊಂಡಿದ್ದಾನೆ ಈ ಮಾಲೆನ ಅಂತ ನೋಡ್ಕೊಂಡು ಬರೋಣ. ಈ ಮೊದಲು ಶ್ರೀನೂರು ಸ್ವಾಮಿಗಳು ಸಂಚಾರದಲ್ಲಿದ್ದಾರೆ, ಅದನ್ನು ನೋಡ್ಬೋದು ನೀವು. ನಾಮಕಲ್ ಅಂತೇಳು ಅಲ್ಲಿ ಎಂಬ ಊರಲ್ಲಿ. ಆನಂತರ ಮೊನ್ನೆ ಶಿವರಾತ್ರಿ ಆವತ್ತು ಚಂದ್ರಮೌಳೀಶ್ವರ ಮತ್ತು ಅನಂತೇಶ್ವರದಲ್ಲಿ ವಾರ್ಷಿಕ ರಂಗಪೂಜೆ ನಡೆಯಿತು. ಅದು ಅನ್ನದಿಂದ ಮಾಡ್ತಾರೆ ಆವತ್ತು. ಅದನ್ನು ನೋಡ್ಕೋತಾ ಬನ್ನಿ. ಕೆಲವು ಫೋಟೋಸ್ ವಾಟ್ಸಪ್ಪಲ್ಲಿ ಬಂದಿದ್ದು, ಅದನ್ನು ಹಾಕಿದ್ದೀನಿ ನೋಡಿ. ಇವಾಗ ಒಂದು ಬೇಸಿಗೆಗೆ ಸೂಟೇಬಲ್ ಆಗುವಂಥ ಒಂದು ಫ್ರೂಟ್ ಸಲಾಡ್ ಮಾಡೋಣ. ನಾನು ಎರಡೆರಡು ಸಲ ಮಾಡಲಿಕ್ಕೆ ಕೂತಾಗ ಕರೆಂಟ್ ಹೋಗಿತ್ತು, ಅದಕ್ಕೆ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ದೆ, ನೋಡ್ಬೋದು. ಕರ್ಬೂಜ, ಬಾಳೆಹಣ್ಣು, ಖರ್ಜೂರ ನೋಡಿ. ನಾನು ಇದು ಮೀಶೋದಿಂದ ತೊಗೊಂಬಂದಿರುವಂಥದ್ದು. ತುಂಬ ಚೆನ್ನಾಗಿ ಕಟ್ ಮಾಡ್ಬೋದು ಇದರಲ್ಲಿ. ವೆಜಿಟೇಬಲ್ಸ್ ಅಲ್ಲ, ಫ್ರೂಟ್ಸನ್ನು ಸಲಾಡಿಗೆ ಬೇಕಾದ ಹಾಗೆ ನೋಡ್ಬೋದು ನೀವು ಇಲ್ಲಿ. ಇದರಲ್ಲಿ ತುಂಬ ಚೆಂದ ಆಗುತ್ತೆ. ನಾನು ತೋರಿಸ್ತೇನೆ ಮುಂದೆ ಮಾಡುವಂಥದ್ದು ಹೇಗೆ ಅಂತ. ಈ ಫ್ರೂಟ್ಸ್ ಎಲ್ಲ ಇದರಲ್ಲಿ ಹಾಕೋಬೋದು ನೋಡಿ. ಇದರಲ್ಲಿ ಚುಚ್ಚಿ ಅದನ್ನ ನೀಟಾಗಿ ಬೌಲ್ ಥರ ನಾವು ಕಟ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಫಸ್ಟ್ ನಾನು ಮಾಡಿರುವಂಥದ್ದು, ಆದರೂ ಸ್ವಲ್ಪ ಮಿಸ್ಟೇಕ್ ಆಯಿತು. ಎರಡನೇ ಸಲ ಮಾಡುವಾಗ ಸರಿಯಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಬರುತ್ತೆ ನೋಡಿದರೆ, ಎಷ್ಟು ಚೆನ್ನಾಗಿ ಕಟ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಕರ್ಬೂಜ ತಿರುಳು ತೆಕ್ಕೊಳ್ಳಿ. ಅನಂತರ ಅದನ್ನ ಆ ಚಮಚೆ ಇದೆಯಲ್ಲ, ರೌಂಡ್ ಚಮಚೆ, ಅದರಲ್ಲೇ ತೆಗಿತಾ ಬರಬೇಕು. ಕರ್ಬೂಜ, ಕಲ್ಲಂಗಡಿ, ಬಾಳೆಹಣ್ಣು, ಖರ್ಜೂರ, ದ್ರಾಕ್ಷಿ, ಒಣ ದ್ರಾಕ್ಷಿನೇ ಹಾಕ್ಬೋದು. ಅನಂತರ ಆ್ಯಪಲು, ಕಿತ್ತಳೆ ಇಂಥದನ್ನೆಲ್ಲ ಹಾಕೋತಾ ಬನ್ನಿ. ಆನಂತರ ಅದಕ್ಕೆ ಮೇಲಿಂದ ಏನು ಗೊತ್ತಾ, ಸ್ವಲ್ಪ ಚಾಟ್ ಮಸಾಲ ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತಲ್ಲ, ಅದು ಯಾವುದೂ ಇಲ್ಲಾಂದರೂ ಪರವಾಗಿಲ್ಲ. ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಕಿ. ಸ್ವೀಟ್ ಬೇಕು ಅಂತ ಹೇಳಿ ಇಲ್ಲ, ಇದಕ್ಕೆ ಖರ್ಜೂರ ಹಾಕೋ ಕಾರಣ. ನಾನು ಫಸ್ಟ್ ಟೈಮ್ ಮಾಡುವಾಗ ಖರ್ಜೂರ ಹಾಕಿರಲಿಲ್ಲ, ಎರಡನೇ ಸಲ ಮಾಡುವಾಗ ಖರ್ಜೂರ ಹಾಕಿದ್ದೆ ನೋಡಿ. ಕಿತ್ತಳೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ಬೇಸಿಗೆ ಸಿಕ್ಕೆಗೆ ತಡ್ಕೊಳಕ್ಕಾಗುತ್ತೆ ಇದನ್ನ ಮಾಡ್ತಾ ಕೂತಾರೆ. ಸ್ವಲ್ಪ ಕೂಲ್ ಆಗ್ತೀವಿ. ಈಗ ಒಂದೇ ಸಲಕ್ಕೆ ಸೆಕೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಾ ಉಂಟು. ಆನಂತರ ಬಾಳೆಹಣ್ಣು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ಬೋದು ಇಲ್ಲಿ. ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿಲ್ಲ, ಖರ್ಜೂರ ಹಾಕೋ ಕಾರಣ ಎಲ್ಲ ಅದನ್ನ. ಇದು ಎರಡನೇ ಸಲ ಮಾಡಿರುವಂಥದ್ದು, ನೋಡ್ಬೋದು ಎಷ್ಟು ನೀಟಾಗಿ ಕಟ್ಟಾಗಿದೆ ಅಂತ ನೋಡ್ಬೋದು. ಇದನ್ನೇ ಬೌಲ್ ಥರ ಮಾಡಿಕೊಂಡು ನಾವು ಸರ್ವ್ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಇಲ್ಲಿ. ಸ್ವಲ್ಪ ಎಳೆದಿತ್ತು, ಹಣ್ಣಾಗಿರಲಿಲ್ಲ. ಈಗಿನ್ನು ಬರೋದು ಶುರು ಅಷ್ಟೇ. ರಾಮನವಮಿ ಟೈಮಿಗೆ ಕರೆಕ್ಟಾಗಿ ಬರುತ್ತೆ ಇದು ಕರ್ಬೂಜ ನೋಡಿ. ಖರ್ಜೂರ ಒಂದು 4-5 ಖರ್ಜೂರ ಸಾಕಾಗುತ್ತೆ. ಫ್ರಿಜ್ಜಲ್ಲಿಟ್ಟು ತಿನ್ನೋದಕ್ಕಿಂತಲೂ ಹಾಗೆಯೇ ತಿನ್ನೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಇದು. ಆನಂತರ ಕಲ್ಲಂಗಡಿನೂ ಹಾಕ್ಕೊಂಡೆ. ಇದೆಲ್ಲ ಹಾಕಿ ನೀಟಾಗಿ 2 ಸೌಟು ಹಿಡ್ಕೊಂಡು 2 ಸಟ್ಟಿಗೆ ಅಥವಾ ಸ್ಪೂನ್ ಹಿಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ಆಗೇ ಬಿಡ್ತು. ಈ ಬೇಸಿಗೆಗಾಲದ ಈ ರೆಸಿಪಿನ ಯಾರೆಲ್ಲ ನೀವು ಟ್ರೈ ಮಾಡಿದ್ದೀರಾ, ಅಥವಾ ಯಾರು ಇದನ್ನ ನೋಡಿ ಟ್ರೈ ಮಾಡಬೇಕು ಅಂತ ಇದ್ದೀರಾ, ಅದನ್ನೆಲ್ಲ ಕಮೆಂಟ್ಸಲ್ಲಿ ಹೇಳಿ, ಆಯಿತಾ? ನೋಡಿ ಹಾಗೇ ಬಿಡ್ತು, ಎಷ್ಟು ಚೆನ್ನಾಗಿ 2 ಸಲ ಬಿಟ್ಟು ಕರೆಂಟ್ ಹೋಗಿ ಇಷ್ಟವ ನೋಡ್ಕೊಂಡು.
ಉತ್ಸವ ನೋಡ್ಕೊಂಡು ಬನ್ನಿ. ದೇವರ ಎದುರು ಪಚಡ ಸೇವೆ ಮಾಡ್ತಾರೆ. ದೇವರನ್ನು ಆ ಬೆಳಕಲ್ಲಿ ನೋಡಬೇಕು, ದೃಷ್ಟಿ ತೆಗೆಯೋದು ಅಂತಲೂ ಹೇಳ್ತಾರೆ. ಆಮೇಲೆ ಅನಂತೇಶ್ವರದ್ದು ಕುಡಿ ಏರುವ ಕಾರ್ಯಕ್ರಮ ಸ್ವಲ್ಪ ವೀಡಿಯೋ ಮಾಡಿದ್ದೆ ಮೊನ್ನೆ, 15ರಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ. ನಮ್ಮ ಊರಲ್ಲಿ ಉತ್ಸವ ಆಗ್ತಾನೆ ಇರುತ್ತೆ, ಒಂದಲ್ಲ ಒಂದು ದೇವಸ್ಥಾನದಲ್ಲಿ ನೋಡ್ಬೋದು. ಆನಂತರ ನಿನ್ನೆ ಕಟ್ಟಿದ ಹಾರ ಇದೆ. ಆ್ಯಕ್ಚುಲಿ ಇವತ್ತು ಕೃಷ್ಣ ಏನು ಗೊತ್ತಾ, ಕಾಲ್ಬುಡದಲ್ಲಿ ಹಾಕ್ಕೊಂಡಿದ್ದಾನೆ. ಇವತ್ತು ಒಂದೊಂದು ಸಲ ಒಂದೊಂದು ಥರ ಹಾಕ್ತಾರೆ. ಏನಾದರೂ ದೇವರ ಸೇವೆಯಲ್ಲಿ ತೊಡಗ್ತೀವಲ್ವ, ಅದು ತುಂಬ ಖುಷಿಯಾಗುತ್ತೆ. ನೀವೆಲ್ಲರೂ ಇಷ್ಟಪಟ್ಟಿದ್ದೀನಿ ಅಂತ ಇವತ್ತಿನ ಹಾರ ಹಾಕಿದ್ದೀನಿ, ನೋಡ್ಬೋದು. ಕಾಲ ಹತ್ರ ಇದೆ, ನೀವು ಕಾಣ್ಬೋದು ಅದನ್ನ. ನೋಡಿದ್ರೆ ತಾನೇ ಚೆನ್ನಾಗಿ ಬಂದಿದೆಯಲ್ಲ ನೋಡಿ. ಆನಂತರ ಅಲ್ಲಿ ಒಬ್ಬರು ರಂಗೋಲಿ ಹಾಕ್ತಾರೆ, ಅದನ್ನು ಅವ್ರದ್ದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಬಂದೆ ನಾನು. ಬೆಳಗ್ಗೆ ಹೋಗಿದ್ನಲ್ಲ, ಅವ್ರು ತುಂಬ ವರ್ಷದಿಂದ ಹಾಕ್ತಾಯಿದ್ದಾರೆ ನೋಡಿ. ಒಂದು ಲಕ್ಷ್ಮಿ ಕಡೆ, ಈ ಕಡೆಯಿಂದ ನೋಡಿ ಮೋಹಿನಿ ಅಲಂಕಾರದ್ದು, ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಅಮೃತವನ್ನು ಉಣಿಸುವಂಥ ಚಿತ್ರ. ಅವ್ರ ಹತ್ರ ಮಾತಾಡ್ಸ್ಕೋತಾ ಇದ್ದೆ, ನೋಡ್ಕೋತಾ ಬನ್ನಿ. ಅದು ಧನ್ವಂತರಿ ಅಲ್ಲ, ಮೋಹಿನಿ ಅಮೃತ ಹಂಚ್ತಾ ಇದ್ದ. ಹೇಳಿ ಕರೆಕ್ಟಾಗಿ. ಮೋಹಿನಿ ಅಮೃತನ ಹಂಚ್ತಾ ಇದ್ದ. ಹಾಕ್ತಾರೆ ಯೂಟ್ಯೂಬಿಗೆ ಹಾಕ್ತಾರೆ. ಕೈ ನೋಡಿದ್ರಲ್ಲ, ದಿವಸಕ್ಕೊಂದು ಅಲಂಕಾರ ಹಾಕ್ತಾ ಇರ್ತಾರೆ, ನೋಡ್ಬೋದು. ಅವ್ರ ಜೊತೆ ಒಂದು ಸೆಲ್ಫಿ ತೆಕ್ಕೊಂಡು ಆಮೇಲೆ ಹೊರಗೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಬಾಕಿ ಫ್ರೆಂಡ್ಸ್ ಎಲ್ಲ ಇದರಲ್ಲಿ ಲಕ್ಷ್ಮಿ ಅಲಂಕಾರ. ಆನಂತರ ಅಲ್ಲಿ ಬಾಕಿ ರಂಗೋಲಿನೂ ಹಾಕ್ತಾರೆ, ನೋಡ್ಬೋದು. ಅದಕ್ಕೆಲ್ಲದರ ಚಿತ್ರ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.